ಸಮಾಜ ಸೇವಕ ಶಾಯಬ್ ಮೊಹಮ್ಮದ್ ನೇತೃತ್ವದಲ್ಲಿ ಮಂಗಳೂರಿನ ಜಪ್ಪುವಿನಲ್ಲಿರುವ ಭಗಿನಿ ಸಮಾಜದ ಮಕ್ಕಳಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ಸುಮಾರು 21 ಮಕ್ಕಳಿಗೆ ಕರ್ನಾಟಕ ರೈಲ್ವೆ ಎಡಿಜಿಪಿ ಭಾಸ್ಕರ್ ರಾವ್ ಅವರು ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು, ಆ ಮೂಲಕ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. ಸೇರಿ ಮಕ್ಕಳಿಗೆ ಒಂದು ಕಿಟ್ ರೆಡಿ ಮಾಡಿದರೆ ಮೈಸೂರಿಂದ ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಕೊಡೋದೆಲ್ಲ ದೊಡ್ಡದು, ಮಕ್ಕಳು ದೊಡ್ಡ ಮನಸ್ಸು ಮಾಡಿ ಸ್ವೀಕಾರ ಮಾಡಿದಲ್ಲ, ಅದನ್ನು ನಾವು ಗೌರವಿಸಬೇಕು. ಈ ಸಮಯ ನಮ್ಮ ಹತ್ರ ಎಷ್ಟಿದೆ, ಎಷ್ಟು ಶ್ರೀಮಂತರು ಅದು ಮುಖ್ಯ ಅಲ್ಲ, ನಮಗೆ ಎಷ್ಟು ನಮ್ಮ ಆಸ್ತಿ ಇರಲಿ ಅಥವಾ ನಮ್ಮ ಪ್ರಾಪರ್ಟಿ ಎಷ್ಟು ನಾವು ಬಿಟ್ಕೊಡೋಕ್ಕೆ ತಯಾರಿದ್ದೀವಿ. ನಾವು ಬಿಟ್ಕೊಡೋದ್ರಲ್ಲಿ ಇದು ಕೊಡೋದ್ರಲ್ಲಿ ಏನು ಸಂತೋಷ ಇದೆ ಇದು ಪಡ್ಕೊಡೋದ್ರಲ್ಲಿಲ್ಲ ಅಂತ ತುಂಬ ಚೆನ್ನಾಗಿ ಈ ಕುಟುಂಬದ ಸದಸ್ಯರು ತೋರಿಸ್ಕೊಟ್ಟಿದ್ದಾರೆ. ಹಾಗೂ ನನಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ನೀಡಿದ್ದಾರೆ. ಮತ್ತು ನಾವು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಂದ ರೈಲ್ವೆ ಪೊಲೀಸರಿರಲಿ ಮತ್ತು ನಮ್ಮ ಸೋನು ಸೂದ್ ಫೌಂಡೇಶನ್ ಇರಲಿ ಸುಮಾರು ಈ ರೀತಿ ಕಾರ್ಯಕ್ರಮಗಳು ಮಾಡಿಬಿಟ್ಟು ಜನಸಾಮಾನ್ಯರು ಏನು ಕೊಡಕ್ಕೆ ತಯಾರಿದ್ದಾರೆ ಅವ್ರ ಹತ್ರ ನಾವು ಪಡ್ಕೊಂಡು ಬೇರೆಯವ್ರಿಗೆ ನಾವು ವಿತರಣೆ ಮಾಡೋಣ. ಈ ವೇಳೆ ಸುಹೇಲ್ ಮೊಹಮ್ಮದ್, ಮನ್ಸೂರ್ ಮೊಹಮ್ಮದ್, ನಿಷಾದ್, ಸಲಾಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.